ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಉಪ್ಪಿನಲ್ಲಿ ಹಾಕಿದ ಹಲಸಿನಕಾಯಿಯ ಸ್ವೀಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹಲಸಿನಕಾಯಿದು, ತೆಂಗಿನ ತುರಿ, ಏಲಕ್ಕಿ, ಅಕ್ಕಿ ತಗೊಂಡಿದ್ದೀನಿ, ಬೆಲ್ಲ ಸ್ವಲ್ಪ. ಈ ಎಲ್ಲ ಸಾಮಗ್ರಿಗಳನ್ನ ಚೆನ್ನಾಗಿ ರುಬ್ಬೇಕಿದನ್ನು ನೈಸಾಗಿ. ಇದು ದೋಸೆ ಅಕ್ಕಿ ತಗೊಂಡಿದ್ದೀನಿ, ನೀರು ದೋಸೆ ಮಾಡ್ತಾರಲ್ಲ ಅಕ್ಕಿ ಅಂತ ತಗೊಂಡಿದ್ದೀನಿ. ಏಲಕ್ಕಿ ಕೂಡ ಇದಕ್ಕೆ ಹಾಕಿ ರುಬ್ಬಬೇಕು. 1 ಕಪ್ಪು ತೆಂಗಿನ ತುರಿ ಇದೆ, ಎಲ್ಲ ಒಟ್ಟಿ ಹಾಕಿ ರುಬ್ಬೇಕು ಇದನ್ನು. ಬೆಲ್ಲ ಸಹ ಇದಕ್ಕೆ ಹಾಕ್ತೀನಿ. ಹಲಸಿನಕಾಯನ್ನು ಇದಕ್ಕೆ ಹಾಕ್ತೀನಿ. ಉಪ್ಪಿನಲ್ಲಿ ಹಾಕಿದ ಹಲಸಿನಕಾಯಿ ಇದು. ಈಗ 8 ತಿಂಗಳಾಯ್ತು ಇದಕ್ಕೆ. ಮೇಯಲ್ಲಿ ಹಾಕಿದ್ದೀನಿ ಅವತ್ತು ಉಪ್ಪಿನಲ್ಲಿ. ಇದಕ್ಕೆ ತುಳುವಿನಲ್ಲಿ ಉಪ್ಪಾಡ ಹಚ್ಚಿಲ್ಲ ಅಂತಾರೆ. ಎಲ್ಲರಿಗೂ ಸಹ ಗೊತ್ತಿಲ್ಲ ಉಪ್ಪಾಡ ಹಚ್ಚಿಲ್ಲ ಅಂದರೆ. ತುಳುನಾಡಿನವರಿಗೆಲ್ಲ ಗೊತ್ತಿದೆ. ಇದನ್ನು ನುಣ್ಣಗೆ ರುಬ್ಬಬೇಕು, ಗಟ್ಟಿಯಾಗಿ ರುಬ್ಬಬೇಕು ಸ್ವಲ್ಪ. ಜಾಸ್ತಿ ನೀರು ಹಾಕ್ಬಾರ್ದು, ಗಟ್ಟಿ ರುಬ್ಬೇಕು ಇದನ್ನು. ಬೇಕಾದರೆ ಮಾತ್ರ ನೀರು ಹಾಕುವುದು ಇದಕ್ಕೆ. ಉಪ್ಪು ಹಾಕ್ತಾ ಇಲ್ಲ, ಅದು ಹಲಸಿನಕಾಯಿ ಇದೆಯಲ್ಲ ಅದರಲ್ಲಿ ಉಪ್ಪು ಇದೆ. ಉಪ್ಪು ಹಾಕಿದ್ರೆ ಜಾಸ್ತಿ ಆಗ್ತದೆ ಅದಕ್ಕೆ. ಹಲಸಿನಕಾಯಿಯನ್ನು ತೆಗೆದು 5 ಗಂಟೆಗೆಲ್ಲ ನೀರಲ್ಲಿ ಹಾಕಿಟ್ಟಿದ್ದೀನಿ. ಅದರ ಉಪ್ಪೆಲ್ಲ ಹೋಗ್ಬೇಕಲ್ಲ ಅದಕ್ಕೆ. ತುಂಬ ಉಪ್ಪು ಇರ್ತದೆ ಇದರಲ್ಲಿ. ಆಗಲಿಲ್ಲ ಇದು. ಈಗ ನೀರು ಹಾಕಲಿಲ್ಲ, ಅದು ಕೂಡ ಇದು ನೀರಾಗಿದೆ ಸ್ವಲ್ಪ. ನೀರು ಆದರೂ ಕೂಡ ಪರವಾಗಿಲ್ಲ, ನಿಮಗೆ ಸ್ವಲ್ಪ ಬಿಸಿ ಮಾಡಿದರೆ ಆಯಿತು. ಅದನ್ನು ಒಲೆಯಲ್ಲಿಟ್ಟು ಸ್ವಲ್ಪ ಗಟ್ಟಿ ಮಾಡಿ ಮತ್ತೆ ಉಂಡೆ ಮಾಡಬೇಕು ಇದನ್ನು. ಈ ಅಕ್ಕಿಯನ್ನು ರಾತ್ರಿ ನೆನೆ ಇಟ್ಟಿದ್ದೀನಿ. ಎಲ್ಲ 8 ಗಂಟೆ ಕಾಲ ಇದು ನೆನೆದಿದೆ ಅಕ್ಕಿ. ಆಯ್ತಿದು ಇನ್ನು ತೆಗಿತಾ ಇದ್ದೀನಿ. ಆಯ್ತು, ಈಗ ಹಿಟ್ಟು ರೆಡಿ ಆಗಿದೆ. ಈಗ ಇಷ್ಟು ಗಟ್ಟಿ ಆಗಬೇಕದು. ಇದು ಸ್ವಲ್ಪ ತವಾದಲ್ಲಿ ಬಿಸಿ ಮಾಡಿದ್ದೇನೆ ಇದನ್ನು. ಪುಂಡಿ ಮಾಡ್ತಾರಲ್ಲ ಹಾಗೆ, ಕಡುಬು ಮಾಡ್ತಾರಲ್ಲ ಆ ಥರ ಸ್ವಲ್ಪ ಗಟ್ಟಿ ಮಾಡಬೇಕು. ಈಗ ಸಣ್ಣ ಉಂಡೆ ಮಾಡ್ತಿದ್ದೀನಿ. ಈಗ ಉಂಡೆ ಮಾಡ್ತಿದ್ದೀನಿ. ಸಣ್ಣ ಇಷ್ಟು ದೊಡ್ಡ ಉಂಡೆ ಮಾಡಬೇಕು. ಎಲ್ಲ ಉಂಡೆ ಆದ ನಂತರ ಈಗ ಸಿಗ್ತೀನಿ. ಆಯ್ತು, ಈಗ ಎಲ್ಲ ಉಂಡೆ ಮಾಡಿ ಈಗ ಎಣ್ಣೆಯಲ್ಲಿ ಕರಿತಿದ್ದೀನಿ. ಆಯ್ತು, ಎಣ್ಣೆ ಇಟ್ಟಿದ್ದೀನಿ. ಈಗ ಬಿಸಿ ಆಗಬೇಕಿದು, ಬಿಸಿ ಆಗಲಿಲ್ಲ. ಎಣ್ಣೆ ಬಿಸಿ ಆಯಿತು, ಈಗ ಹಾಕ್ತಿದ್ದೀನಿ ಉಂಡೆಯನ್ನು. ಸ್ವಲ್ಪ ಬೇಯಬೇಕಿದು. ಆಯ್ತು, ಈಗ ಬೇಯ್ತಾ ಬಂತು. ಸ್ಲೋ ಆಗಿ ಬೇಯಬೇಕಿದು, ಇದರ ಒಳಗಡೆ ಬೇಯುವುದಿಲ್ಲ ಅದು. ಸ್ವಲ್ಪ ಬೆಂಕಿಯಲ್ಲಿ ಉರಿಸಬೇಕು ಇದನ್ನು. ಆಯ್ತು, ಈಗ ರೆಡಿ ಆಯ್ತು ಇದು. ಇದು ಸಣ್ಣ ಉರಿಯಲ್ಲಿ ಉರಿಬೇಕು ಇದನ್ನು. ಈಗ ಅದು ಒಳಗೆ ಬೇಯುವುದಿಲ್ಲ. ಇದು ಗಟ್ಟಿಯಾಗಿಲ್ಲ, ಸ್ಮೂತ್ ಆಗಿದೆ. ಒಳಗೆ ಸ್ಮೂತ್ ಆಗಿರುತ್ತೆ ಇದು. ರೆಡಿ ಆಯ್ತು ಈಗ. ಉಪ್ಪಿನಲ್ಲಿ ಹಾಕಿದ ಹಲಸಿನಕಾಯಿಯ ಉಂಡೆ ಇದು, ಸ್ವೀಟ್ ಇದು ರೆಡಿ ಆಯಿತು. ನೀವು ಮನೇಲಿ ಟ್ರೈ ಮಾಡಿ ನೋಡಿ.